ಅತಿಥಿ ದೇವೋಭವ ಎನ್ನುವ ಹಾಗೆ ಆಗಮಿಸಿದಂತಹ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಈ ನೆಲೆಯಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಅತ್ಯಂತ ಯಶಸ್ವಿಯಾಗಬೇಕು ಅಂತಂದ್ರೆ ಸೂಕ್ತವಾದಂತಹ ವೈದ್ಯರು ಕೂಡ ನಮ್ಮ ಜೊತೆ ಬೇಕಾಗ್ತದೆ. ಪಬ್ಲಿಕ್ ರಿಲೇಷನ್ ಆಫೀಸರ್ ಆದಂತಹ ಸನ್ಮಾನ್ಯ ಶ್ರೀ ಅಲ್ಬರ್ಟ್ ಮರಿಯೋ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಸಂತ ಕಟ್ಟಿ ಹೂವನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವಂದಿಸುವೆ ಗಣನಾಯಕನೇ, ವಂದಿಸುವೆ ಗಣನಾಯಕನೇ, ವಂದಿಸುವೆ ಗಣನಾಯಕನೇ, ವಂದಿಸುವೆ ಗಣನಾಯಕನೇ. ವಿಘ್ನವಗಳೆಯುತ ಮೊದಲೇ ಬರೆಯುತ್ತ ಶುಭವನ್ನು ನೀಡುವವರ ಗುಣಶೀಲನೇ, ವಿಘ್ನವಗಳೆಯುತ ಮೊದಲೇ ಬರೆಯುತ್ತ ಶುಭವನ್ನು ನೀಡುವವರ ಗುಣಶೀಲನೆ. ವಂದಿಸುವೆ ಗಣನಾಯಕನೇ, ವಂದಿಸುವೆ ಗಣನಾಯಕನೇ, ವಂದಿಸುವೆ ವಂದಿಸುವೆ ವಂದಿಸುವೆ. ಸ್ವತಃ ಗಣೇಶೋತ್ಸವದ ಆಚರಿಸ್ತಾ ಬಂದಿದ್ದು ಇಂದಿಗೆ ಈ ವರ್ಷ ನಮಗೆ ರಜತ ವರ್ಷದ ಸಂಭ್ರಮ. ಈ ರಜತ ವರ್ಷವನ್ನ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿ ಕಳೆದ 21 ವರ್ಷಗಳಿಂದ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಈ ವರ್ಷ ಕೆಲವೊಂದು ಸಮಾಜಮುಖಿ ಕಾರ್ಯಚಟುವಟಿಕೆಗಳನ್ನ ಮಾಡಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಆರಂಭಿಕ ನೆಲೆಯಲ್ಲಿ ವಿಘ್ನೇಶ್ವರನ ಶೋಭಾಯಾತ್ರೆಯಾಗುವಂತಹ ಸಂದರ್ಭದಲ್ಲಿ ಬೆಳ್ಳಿಯ ಕಿರೀಟವನ್ನ ಮಾಡುವಂತಹ ಪ್ರಭಾವಳಿಯನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ತದನಂತರ ವೃಕ್ಷ ಸಮೃದ್ಧಿಯನ್ನು ಮಾಡಬೇಕು, ಪರಿಸರ ಪ್ರೇಮವನ್ನು ಹುಟ್ಟಿಸಬೇಕು, ಬೆಳೆಸಬೇಕು ಎನ್ನುವಂತಹ ನೆಲೆಯಲ್ಲಿ ಕಳೆದ ವಾರ ಈ ಊರಿನ ಒಂದು ಪರಿಸರ ಪ್ರೇಮಿ ಮಾಧವ್ ಉಳ್ಳಾಳ್ ಇವರ ನೇತೃತ್ವದಲ್ಲಿ 25 ವರ್ಷವನ್ನು ನಾವು ಕಳೆದಿದ್ದೇವೆ. ಈ ಸವಿ ನೆನಪಿಗಾಗಿ 25 ಗಿಡಗಳನ್ನು ನೆಡುವ ಮೂಲಕ ಕಾರ್ಯಕ್ರಮವನ್ನು ಆಚರಿಸಿದ್ದೇವೆ ಎಂದು ವೈದ್ಯಕೀಯ ಶಿಬಿರ, ಉಚಿತವಾದಂತಹ ವೈದ್ಯಕೀಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಆ ಮುಖಾಂತರ ಈ ಊರಿನ ಜನಗಳಿಗೆ ಒಂದು ಉತ್ತಮ ಆರೋಗ್ಯವನ್ನ ಮಾಡುವುದಕ್ಕೆ ನಾಂದಿಯಾಗಲಿ ಎನ್ನುವಂತಹ ಸದುದ್ದೇಶದಿಂದ ಇವತ್ತು ವೈದ್ಯಕೀಯ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದೇವೆ. ಪರಮೋಚ್ಚತೆ ಜ್ಞಾನಂ ಜೇಯ ಜ್ಞಾನಗಮ್ಯಂ ಗತಿ ಸರ್ವಸ ವಿಶಿಷ್ಟ ಅಂತ ಹೇಳಿದಾಗೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮಸ್ತುತೆ. ಅತಿಥಿ ಅಭ್ಯಾಗತರ ಉಪಸ್ಥಿತಿಯಲ್ಲಿ ದೀಪ ಪ್ರಜ್ವಲನೆ ಮಾಡಿ ಉಚಿತ ವೈದ್ಯಕೀಯ ಶಿಬಿರಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಅತಿಥಿ ಅಭ್ಯಾಗತರು ಸನ್ಮಾನ್ಯ ಶ್ರೀ KT ಸುವರ್ಣ, ಅಲ್ಬರ್ಟ್ ಮರಿಯೋ, ಹಾಗೆಯೇ ಡಾಕ್ಟರ್ ಅಪೂರ್ವ, ಎಲ್ಲ ಅತಿಥಿ ಅಭ್ಯಾಗತರು ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸತ್ಕಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಬಹುಶಃ ಈತೆ ಪಂಡೇರ್ 25ನೇ ವರ್ಷದ ಅದ್ದೂರಿ ಕಾರ್ಯಕ್ರಮ ಮಲ್ಪೆರೆ ಬೇತೆ ಬೇತೆ ಕಾರ್ಯಕ್ರಮನು ಯೋಜನೆ ಮಲ್ತೊಂದುಲ್ಲ. 25 ದೈ ನಡೆದು ಅಂಚನೆ ಇನ್ನು ಉಚಿತ 2ನೇ ಸ್ಥಾನನು ಉಚಿತ ವೈದ್ಯಕೀಯ ಶಿಬಿರವನ್ನು ಮಲ್ಪೆರೆ ಮಲ್ತೊಂದು ಉಳ್ಳ. ಇಂಚಿತ್ತಿನ ವೈದ್ಯಕೀಯ ಶಿಬಿರ ಪರಿಸರದ ಒಂದು ಒಂಜಿ ಕಾಲಿ ನಾಮಸ್ತಕ ಒಂದೇ
ಎಡ್ಡೆ ರೀತಿಯಡು ಈ ಪರಿಸರದಕ್ಕಲು ನೆತ್ತ ಸದುಪಯೋಗವನ್ನು ಪಡುವ ನೋಡು ಇಂಜಿತ್ತಿನ ಬೇತೆ ಬೇತೆ ಮಾತಿರಲ ಆರೋಗ್ಯವಂತ ಮಹಾಗಣಪತಿನ ಆಶೀರ್ವಾದೋಡು ಮಾತಿರಲ ಆರೋಗ್ಯ ಅಕಲ್ನ ಆರೋಗ್ಯವನ್ನು ಕಾಪಾಡೋಡು ಮಾತಿರಲ ದೇವರಿಗೆ ಎಡ್ಡೆ ಮಲ್ಪಡು ಈ ಸರ್ತಿ ನಡಪಣಂಚಿನ ಆ ಸುವರ್ಣ ಮಹೋತ್ಸವ ಬಾರಿ ಯಶಸ್ವಿ ಆದ ಈ ಊರುಡೆ ಬಾರಿ ಮಲ್ಲ ಕಾರ್ಯಕ್ರಮ ಆವಾರ್ಡ್ ಪಣದು ಆ ಮಹಾಗಣಪತಿರ ದೇವರ ಪ್ರಾರ್ಥನೆ ಮಂತೊಂದು ಎನ್ನು ಒಂದೆರಡು ಪಾತ್ರ ಜಯೋತ್ಸವ ಸೇವಾ ಸಮಿತಿ ಯುವರಾಷ್ಟ್ರದಲ್ಲಿ ಇವತ್ತು ನಾವು ಉಚಿತ ವೈದ್ಯಕೀಯ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಅವಕಾಶ ಕೊಟ್ಟಂತಹ ತಮಗೆಲ್ಲರಿಗೂ ನಾನು KMS ಆಸ್ಪತ್ರೆ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ನಮಗೊಂದು ಊರಿನಲ್ಲಿ ಬಂದು ಈ ಒಂದು ಶಿಬಿರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಒಂದು ರಜತ ಮಹೋತ್ಸವದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತುಂಬ ಜನ ನೀವು ಇಲ್ಲಿ ಆಸೀನರಾಗಿದ್ದೀರಿ, ತುಂಬ ಸಂತೋಷ ಆಗ್ತಾ ಉಂಟು. ಅದೇ ರೀತಿ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ನಾನು ನಿಮಗೆ ಕೇಳ್ಕೊಳ್ತಿದ್ದೇನೆ. ಉಚಿತವಾಗಿ ನಿಮಗೆ ಕೆಲವು ವೈದ್ಯಕೀಯ ತಪಾಸಣೆಗಳನ್ನು ನಾವಿಲ್ಲಿ ಮಾಡ್ತೇವೆ. ಕೆಲವೊಮ್ಮೆ ನಮಗೆ ತುಂಬ ನಾವು ಕೆಲಸ ಮಾಡ್ತಾ ಇರ್ತೇವೆ, ಸಮಯ ಇರುವುದಿಲ್ಲ. ಸೊ ಇದೊಂದು ನಿಮಗೆ ಒಳ್ಳೆ ಅವಕಾಶ. ನಿಮ್ಮ BP ನೋಡ್ಬೋದು, ಶುಗರ್ ನೋಡ್ಬೋದು, ಕಣ್ಣಿನ ಪರೀಕ್ಷೆ ಮಾಡ್ತಾರೆ. ಯಾರಿಗೆ ಅಗತ್ಯ ಉಂಟು ನಿಮಗೆ ರೀಡಿಂಗ್ ಗ್ಲಾಸ್ ಅಂದರೆ ಓದುವ ಕನ್ನಡಕ ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಸಮಿತಿಯವರು. ಅದೇ ರೀತಿ ಯಾರಿಗೆ ಅಗತ್ಯ ಉಂಟು ಕೆಲವು ಔಷಧಗಳು ಇವೆ. ಎಲ್ಲ ಔಷಧಗಳು ನಮಗೆ ತರಲಿಕ್ಕೆ ಆಗುವುದಿಲ್ಲ, ಸ್ಪೆಷಾಲಿಟಿ. ಸೊ ಜನರಲ್ಲಾಗಿ ಕೆಲವು ಔಷಧಗಳು ನಮ್ಮ ಹತ್ರ ನಾವು ನಿಮಗೆ ಕೊಡ್ತೇವೆ. ಅದೇ ರೀತಿ ಏನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ನೀವು ಹಾಸ್ಪಿಟ್ಲಿಗೆ ಬಂದರೆ ನಿಮಗೆ ಹಸಿರು ಕಾರ್ಡ್ ಕೊಡ್ತೇವೆ. ಆ ಹಸಿರು ಕಾರ್ಡಲ್ಲಿ ಯಾರಿಗಾದರೂ ಕಣ್ಣಿನ ಸಮಸ್ಯೆ ಇದ್ದರೆ, ಕೆಲವರಿಗೆ ಪ್ರಾಯ ಇರುವಾಗ ನಿಮಗೆ ಕಣ್ಣಿನ ಪೊರೆ ಸಮಸ್ಯೆ ಬರ್ತದೆ, ಕಣ್ಣಲ್ಲಿ ಪೊರೆ ಬರ್ತದೆ 50-60 ಮೇಲಾದಮೇಲೆ. ಸೊ ಆ ಕಾರ್ಡ್ ತೆಕ್ಕೊಂಡು ಬಂದರೆ ನಿಮಗೆ ಹಾಸ್ಪಿಟ್ಲಲ್ಲಿ ನಾವು KMS ಹತ್ತಿರದಲ್ಲಿ ಉಚಿತವಾಗಿ ಕೂಡ ನಾವು ಅದರ ಸರ್ಜರಿಯನ್ನು ಮಾಡ್ತೇವೆ. ಸೊ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಬೇರೆ ಸಮಸ್ಯೆ ಇದ್ದರೆ ನಿಮಗೆ ಇವಾಗ ಹೊಸದಾಗಿ ಆಯುಷ್ಮಾನ್ ಭಾರತ್ ಅಂತ ನಿಮಗೆ ಯೋಜನೆ ಕೂಡ ಇದೆ, ಅದರ ಬಗ್ಗೆ ತಿಳ್ಕೊಳ್ಳಿ. ಯಾರಿಗೆ BPL ಕಾರ್ಡ್ ಉಂಟು ಅವರು ನೀವು ಫಸ್ಟಿಗೆ ವೆನ್ಲಾಕ್ ಹಾಸ್ಪಿಟ್ಲ್ ಹೋಗಬೇಕಾಗ್ತದೆ. ನೀವು ಅದನ್ನು ಇಟ್ಕೊಂಡು ಏನಾದರೂ ಸಮಸ್ಯೆ ಇದ್ದರೆ ಅಲ್ಲಿ ನಿಮಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಅಲ್ಲಿ ಆಗದಿದ್ದರೆ ನಿಮಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಬರೆದು ಕೊಡ್ತಾರೆ. ಆ ಚೀಟಿಯನ್ನು ತೆಕ್ಕೊಂಡು ಬಂದರೆ ನಿಮಗೆ ಪ್ರೈವೇಟ್ ಹಾಸ್ಪಿಟಲ್ ಕೂಡ ನಿಮಗೆ ಉಚಿತವಾಗಿ ಚಿಕಿತ್ಸೆ ದೊರೆಯುತ್ತದೆ. ಸೊ ಇದರ ಪ್ರಯೋಜನ ಪಡ್ಕೊಳ್ಳಿ. ಅದೇ ರೀತಿ ಇವತ್ತು ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ದಾನದಲ್ಲಿ ಶ್ರೇಷ್ಠ ದಾನ ರಕ್ತದಾನ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅದನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಒಬ್ಬರು ರಕ್ತದಾನ ಮಾಡಿ ಇನ್ನೊಬ್ಬರಿಗೆ ಕೊಡಬೇಕು ಹೊರತು ನಾವು ಅದನ್ನು ಏನಂತಲ್ಲ ನಾವು ಅದನ್ನು ರೆಡಿ ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟವರೆಗೆ ಯಾರಿಗೂ ಆಗಲಿಲ್ಲ ಅದು. ಸೊ ಇದು ಒಳ್ಳೆಯ ಒಂದು ಅವಕಾಶ ನಿಮಗೆ. ಸೊ ರಕ್ತದಾನವನ್ನು ಕೂಡ ಮಾಡಿ ಹಲವರ ಜೀವ ಉಳಿಸಲಿಕ್ಕೆ ನೀವೊಂದು ಕಾರಣರಾಗಿ ಅಂತ ಹೇಳಿಕೊಳ್ತಾ ಮಗದೊಮ್ಮೆ ತಮಗೆಲ್ಲರಿಗೂ ನಾನು ಆಸ್ಪತ್ರೆ ಪರವಾಗಿ ಧನ್ಯವಾದಗಳು ಹೇಳ್ತೇನೆ. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಗಣೇಶನಗರ ತೊಕ್ಕೋಟು ಕಳೆದ 24 ವರ್ಷಗಳಿಂದ ಈ ಒಂದು ಪರಿಸರದಲ್ಲಿ ಗಣೇಶೋತ್ಸವವನ್ನು ಆಚರಿಸುತ್ತಾ ಧಾರ್ಮಿಕ ಮೌಲ್ಯವನ್ನು ಈ ಒಂದು ಪರಿಸರದಲ್ಲಿ ಬಿತ್ತರಿಸ್ತಾ ಬಂದಿದೆ. ಮಾತ್ರವಲ್ಲದೆ ಈ ವರ್ಷ 25ನೇ ವರ್ಷದ ಸಂಭ್ರಮ. ಈ ಒಂದು ಸಂಭ್ರಮವನ್ನು ಸಮಾಜಮುಖಿ ಕಾರ್ಯಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ಆಚರಿಸಬೇಕು ಎನ್ನುವಂಥದ್ದು ನಮ್ಮ ಸಮಿತಿಯ ಸದಸ್ಯರ ನಿರ್ಧಾರದಂತೆ ಈ ವರ್ಷ ಆರಂಭಿಕ ನೆಲೆಯಲ್ಲಿ ಶೋಭಾಯಾತ್ರೆಗೆ ಮೆರುಗು ನೀಡುವಂತಹ
ದೃಷ್ಟಿಯಿಂದ ಬೆಳ್ಳಿಯ ಪ್ರಭಾವಳಿಯನ್ನು ನಾವು ಆಡೋದಕ್ಕೆ ನಾವು ನಿರ್ಧರಿಸಿದ್ದೇವೆ. ಅದೇ ರೀತಿ ಕಳೆದ ವಾರ ಪರಿಸರವನ್ನು ರಕ್ಷಿಸಬೇಕು, ಪರಿಸರ ಪ್ರೇಮಿಯನ್ನು ಮೂಡಿಸಬೇಕು ಎನ್ನುವಂಥ ನೆಲೆಯಲ್ಲಿ 25 ಗಿಡವನ್ನು ನೆಡುವುದರ ಮೂಲಕ ವೃಕ್ಷ ಸಮೃದ್ಧಿಯನ್ನು ಮಾಡೋದಕ್ಕೆ ನಾವು ಪ್ರೇರಣೆಯನ್ನು ನೀಡಿದ್ದೇವೆ. ಅದೇ ರೀತಿ ಕಲಿಯುಗದ ಕಾರ್ಣಿಕತ ಪುರುಷ ಕೊರಗಜ್ಜನ ಸನ್ನಿಧಿಯನ್ನು ಸ್ವಚ್ಛತೆ ಮಾಡೋದ್ರ ಮೂಲಕ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡಿದ್ದೇವೆ. 25ನೇ ವರ್ಷದ ಸವಿನೆನಪನ್ನು ಉಳಿಸಬೇಕು ಎನ್ನುವಂಥ ನೆಲೆಯಲ್ಲಿ 25 ಗಿಡವನ್ನು ನೆಡುವುದರ ಮೂಲಕ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವತ್ತು ಉಚಿತ ವೈದ್ಯಕೀಯ ಶಿಬಿರವನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಅನೇಕ ಫಲಾನುಭವಿಗಳಿಗೆ ಉಚಿತವಾಗಿ ವೈದ್ಯಕೀಯ ಸೌಲಭ್ಯವನ್ನು ನೀಡುವುದಕ್ಕೆ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಇವತ್ತು ನಮ್ಮ ಜೊತೆ ರಕ್ತದಾನವನ್ನು ಮಾಡಿದಂಥ ನಮ್ಮ ಸಮಿತಿ ಚಿತ್ತರಂಜನ್ ಮಾಡ ಅವರು ಇದ್ದಾರೆ. ರಕ್ತದಾನವನ್ನು ನೀಡಿದವರಿಗೆ ನಮ್ಮ ಸಮಿತಿ ವತಿಯಿಂದ ಒಂದು ಗಿಡವನ್ನು ಮತ್ತು ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಿದ್ದೇವೆ. ವೈದ್ಯಕೀಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ಈ ಒಂದು 25ನೇ ವರ್ಷದ ಗಣೇಶೋತ್ಸವದ ಸಂಭ್ರಮದಲ್ಲಿ ಈ ಉಚಿತ ವೈದ್ಯಕೀಯ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ನಮ್ಮ ಈ ಸಮಿತಿಯು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಕಳೆದ ಎರಡು ವಾರದ ಮುಂಚೆ ಪರಿಸರ ನೈರ್ಮಲ್ಯ ಹಾಗೂ ಸಸಿ ನೆಡುವ ಕಾರ್ಯಕ್ರಮವನ್ನು ಈ ಸಮಿತಿಯಿಂದ ಹಮ್ಮಿಕೊಂಡಿದ್ದೇವೆ. ಇನ್ನು ಮುಂದೆಯೂ 25ನೇ ವರ್ಷದಕ್ಕೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿಕ್ಕಿದ್ದೇವೆ. ಈ ವರ್ಷ ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಿಂದ ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಿಂದ ನಡೆಯಲಿಕ್ಕೆ ಈ ಗ್ರಾಮದ ಸೋಮನಾಥೇಶ್ವರ ದೇವರು, ಅದೇ ಈ ಜಾಗದ ಗಣಪತಿ ದೇವರು ಈ ಎಲ್ಲ ಕಾರ್ಯಕ್ರಮಕ್ಕೆ ದೇವರ ಅನುಗ್ರಹ ನೀಡಲಿ ಎಂದು ಹೇಳುತ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ.